ದೇಶದಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಮುಳುಗಿರುವಾಗಲೇ 35ರ ಸಣ್ಣ ವಯಸ್ಸಿನಲ್ಲೇ ಖ್ಯಾತ ಗಾಯಕ ಹಾಗೂ ನಟರಾಗಿ ಗುರುತಿಸಿಕೊಂಡಿದ್ದ ರಿಷಬ್ ಟಂಡನ್ ಹಠಾತ್ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ರಿಷಬ್ ಅವರು ಮಂಗಳವಾರ ದೀಪಾವಳಿ ಹಬ್ಬವನ್ನು ಸಂಭ್ರಮಿಸಲು ಮುಂಬೈನಿಂದ ದೆಹಲಿಗೆ ಬಂದಿದ್ದರು. ಅಲ್ಲಿ ಅವರಿಗೆ ಹಠಾತ್ ಹೃದಯಾಘಾತವಾಗಿ ನಿಧನ ಹೊಂದಿದ್ದಾರೆ ಎಂದು ವರದಿಯಾಗಿದೆ. ಗಾಯಕನ ನಿಧನದ ಕುರಿತು ಆಪ್ತ ಸ್ನೇಹಿತರೊಬ್ಬರು ಅಧಿಕೃತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಹಾಡುಗಳ ಜೊತೆಗೆ ರಿಷಬ್ ಟಂಡನ್ ಫಕೀರ್ ಲಿವಿಂಗ್ ಲಿಮಿಟ್ಲೆಸ್ ಮತ್ತು ರಿಷಾ ದಿ ರೇ ಆಫ್ ಲೈಟ್ ನಂತಹ ಚಿತ್ರಗಳಲ್ಲಿನ ನಟನೆಗೂ ಹೆಸರುವಾಸಿಯಾಗಿದ್ದರು. ರಿಷಬ್ ಟಂಡನ್ ಮುಂಬೈ ಮೂಲದ ಗಾಯಕ, ಸಂಗೀತಗಾರ ಮತ್ತು ನಟ. ಅವರು ಶಾಂತ ಸ್ವಭಾವ ಮತ್ತು ಸಂಗೀತದ ಮೇಲಿನ ಆಳವಾದ ಪ್ರೀತಿಗೆ ಹೆಸರುವಾಸಿಯಾಗಿದ್ದರು. ಫಕೀರ್ ಎನ್ನುವ ಸ್ಟೇಜ್ ನೇಮ್ನಿಂದ ಅವರು ಗುರುತಿಸಿಕೊಂಡಿದ್ರು. ಯೇ ಆಶಿಕಿ, ಇಷ್ಕ್, ಫಕೀರನ, ಚಾಂದ್ ತು ಮುಂತಾದ ಹಾಡುಗಳಿಂದ ಖ್ಯಾತಿ ಗಳಿಸಿದ್ದರು.